ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ ಮುಗುಳು ಭತ್ತದ ಪ್ರದರ್ಶನ.
ప్రసన్నకాలే మనసోష్టప్రాణాందికే గోవిందాని గోవింద గోవిందాని గోవింద గోవిందాని గోవింద
ಸುಳ್ಯ ರಮಾನಾಶ್ರಮ ಬಳಿ ರಮಾನಾಶ್ರಮದ ಕೈತಲು ಶ್ರೀ ದೇವಿ ಮುಖಾಂಬಿಕರ ಕೈತಲು ಕೊನೆಗೆ ಇಲ್ಲಿನ ಶಾರದಾ ಸೇವಾ ಟ್ರಸ್ಟ್ ಹೊಗ ಶಾರದಾ ಮಹೋತ್ಸವ ಸಮಿತಿ ಪರವಾದ ಊಟದಿಂದ ಸೌಮ್ಯನಲ್ಲಿ ಸಂಘವಾದ ಮಾಲಿನಿ ಶ್ರೀ ಶಾರದಾ ದೇವಿಗೆ ಅಲಂಕಾರಗಳು ಕೂಡ ಒದಗಿಕೊಟ್ಟಿದೆ ಶಿವಾಜಿ ಫ್ರೆಂಡ್ಸ್ ಹೊಗ ಶಾರದಾ ಉತ್ಸವ ಸಮಿತಿ ಪರವಾದ ಊಟದಿಂದ ಸೌಮ್ಯನಲ್ಲಿ ಸಂಘವಾದ ಬನ್ನಿ ತಾಯಿ ಮೂಕಾಂಬಿಕೆಗೆ ಆರತಿ ಬೆಳಗೋಣ. ಚಕ್ರವರ ಪದ್ಮ ಪಾಣಿಗೆ ಚಾಮುಂಡಿ ಮೂಕಾಂಬಿಕೆಗೆ ಎತ್ತಿಗೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ಐಸಿರಿ ನೀಡುವ ಶ್ರೀ ಧನಲಕ್ಷ್ಮಿಗೆ ಹರಿಹರಸಿಗೆ ನಾರಾಯಣಗೆ ತನ್ನೀರೆ ಕಂಪಾರತಿ ಐದೇಗೆ ಮುತ್ತೈದೆಗೆ. ಈ ದೃಶ್ಯ ರೂಪಕದ ನಿರ್ಮಾಣ ಹಾಗೂ ನಿರ್ವಹಣೆ ಜಗದೀಶ್ ಒಳ್ಳ ಆರ್ಟ್ ಕಲ್ಲಡ್ಕ, ಕಲೆ ಮತ್ತು ಸಹಕಾರ ಶ್ರೀ ಕೇಶವ ಸುವರ್ಣ ಮತ್ತು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇವರ ಆಶ್ರಯದಲ್ಲಿ ಜರುಗುತ್ತಿರುವ 41ನೇ ವರ್ಷದ ಕೊಲ್ಯ ದಸರಾ 2022 ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ಪ್ರಥಮ ವರ್ಷದ ವೈಭವದ ದೃಶ್ಯ ರೂಪಕ ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಹಿಂದೆ ಒಂದು ದಿನ ಕೊಡಚಾದ್ರಿ ಬೆಟ್ಟದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ತಾಯಿ ಮೂಕಾಂಬಿಕೆ ಗ್ರಾಮ
ಗ್ರಾಮದೇವತೆಯ ಭಯಂಕರ ರೂಪದಲ್ಲಿ ಉಗ್ರ ಅವತಾರದೊಂದಿಗೆ ಕಾಣಿಸಿಕೊಂಡು ಬೆದರಿಕೆಯನ್ನು ಒಡ್ಡುತ್ತಾಳೆ. ವಿಚಲಿತರಾಗದ ಶ್ರೀ ಶಂಕರಾಚಾರ್ಯರು ತನ್ನ ನಿಜ ಸ್ವರೂಪವನ್ನು ತೋರಿಸುವಂತೆ ತಾಯಿಯಲ್ಲಿ ಶಾಂತಚಿತ್ತದಿಂದ ವಿನಂತಿಸಿಕೊಳ್ಳುತ್ತಾರೆ. ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುಟ್ಟಾದೆ. ಆತ್ಮೀಯ ಬಂಧುಗಳೇ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇವರ ಆಶ್ರಯದಲ್ಲಿ ಜರುಗುತ್ತಿರುವ 41ನೇ ವರ್ಷದ ಕೊಲ್ಯ ದಸರಾ 2022 ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ಟೀಮ್ ರಂಗೋಲಿ ಇವರು ಪ್ರಸ್ತುತಪಡಿಸುತ್ತಿರುವ ಪ್ರಥಮ ವರ್ಷದ ವೈಭವದ ದೃಶ್ಯ ರೂಪಕ ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಹಿಂದೆ ಒಂದು ದಿನ ಕೊಡಚಾದ್ರಿ ಬೆಟ್ಟದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ತಾಯಿ ಮೂಕಾಂಬಿಕೆ ಗ್ರಾಮದೇವತೆಯ ಭಯಂಕರ ರೂಪದಲ್ಲಿ ಉಗ್ರ ಅವತಾರದೊಂದಿಗೆ ಕಾಣಿಸಿಕೊಂಡು ಬೆದರಿಕೆಯನ್ನು ಒಡ್ಡುತ್ತಾಳೆ. ವಿಚಲಿತರಾಗದ ಶ್ರೀ ಶಂಕರಾಚಾರ್ಯರು ತನ್ನ ನಿಜ ಸ್ವರೂಪವನ್ನು ತೋರಿಸುವಂತೆ ತಾಯಿಯಲ್ಲಿ ಶಾಂತಚಿತ್ತದಿಂದ ವಿನಂತಿಸಿಕೊಳ್ಳುತ್ತಾರೆ. ಶಿಕ್ಷಿಸು ತಾಯಿ, ನಾನು ಸಿದ್ಧನಾಗಿದ್ದೇನೆ. ಗೆಲ್ಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ? ಹೌದು ತಾಯಿ, ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ? ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ? ಖಂಡಿತವಾಗಿಯೂ ಭಯವಿಲ್ಲ. ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ. ತಾಯಿ, ಈ ನಿನ್ನ ಲೀಲಾ ವಿಲಾಸವನ್ನು ಕಂಡು ನಗುವಂತಾಗಿದೆ. ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ನೀತಿಯ ಮಾತೆಲ್ಲಿ ಅದು? ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು
ಭಯವನ್ನು ಬಿಟ್ಟು ಶಾಂತ ಸ್ವರೂಪರಾಗಿ ದರ್ಶನ ನೀಡುತ್ತಾಳೆ. ಧನ್ಯೋಸ್ಮಿ ಶಂಕರ. ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವುದು. ಧನ್ಯೋಸ್ಮಿ. ಬನ್ನಿ, ತಾಯಿ ಮೂಕಾಂಬಿಕೆಗೆ ಆರತಿ ಬೆಳೆದು ರೂಪಕದ ನಿರ್ಮಾಣ ಹಾಗೂ ನಿರ್ವಹಣೆ ಜಗದೀಶ್ ವರ್ಣ ಆರ್ಟ್ ಕಲ್ಲಡ್ಕ, ಕಲೆ ಮತ್ತು ಸಹಕಾರ ಶ್ರೀ ಕೇಶವ ಸುವರ್ಣ ಕಂಪನಿ. ಶಿವಕ್ಷೇತ್ರ ಮುರುಡೇಶ್ವರ.
ಶಂಭು. ಈ ದೃಶ್ಯ ರೂಪಕದ ನಿರ್ಮಾಣ ಉತ್ಸವ ಆರ್ಟ್ಸ್ ಕುತ್ತ. ಕಥೆ ಮತ್ತು ನಿರೂಪಣಾ ಸಾಹಿತ್ಯ ಅರುಣ್ ಉಳ್ಳಾಲ್. ಹಿನ್ನೆಲೆ ಧ್ವನಿ ಮತ್ತು ಸಂಗೀತ ಸಂಯೋಜನೆ ಗುರುರಾಜ್ ಎಂಬಿ, ಸಾಯಿರಾಮ್ ಸ್ಟುಡಿಯೋ, ಮಂಗಳೂರು.
ಸ್ವಾಮಿ ಬಂದೆಯ ಏನ ಮೊರೆಯು ನಿನಗೆ ಕೇಳಿಸಿದೆ? ರಾವಣ, ನಿನ್ನ ಈ ನಿಶ್ಚಲ ತಪಸ್ಸಿನ ಉದ್ದೇಶವನ್ನು ನಾನು ಬಲ್ಲೆ. ನಿನ್ನ ದಿಗಂತದಾಚೆ ಗೆಂಪೇರುತ್ತಿದೆ. ಸಂಧ್ಯಾ ಯಾವ ವೇಳೆಯಾಯಿತು. ಎಲ್ಲಿ ಹೋಗಿ ಬರುವೆ? ಆದರೆ ಒಂದು ವಿಷಯ ನೆನಪಿರಲಿ, ಯಾವ ಕಾರಣಕ್ಕೂ ಈ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡದಿರು, ತಿಳಿಯಿತೆ? ಈಗಾಗಲೇ ತಡವಾಗಿದೆ. 3 ಬಾರಿ ಕೂಗುವೆ. ನೀನು ಬಾರದೆ ಹೋದರೆ ಲಿಂಗವನ್ನು ಇಲ್ಲಿಟ್ಟು ನಾನು ಮುಂದುವರಿಸುವೆ. ಸರಿ, 3 ಬಾರಿ ಕರೆಯುವುದರ ಒಳಗಾಗಿ ನಾನು ಹಿಂದಿರುಗಿ ಬರುವೆ. ಸಾಕ್ಷಾತ್ ಜಗದೀಶ್ವರನ ಈ ದಿವ್ಯಲಿಂಗ ಅಸುರೇಶ್ವರನಾದ ರಾಮನಿಗೆ ಸಿಕ್ಕಿರುವುದು ದುರಂತಕ್ಕೆ ನಂಬಿ. ಆತ ಖಂಡಿತಕ್ಕೂ ಇದನ್ನು ಅಧರ್ಮದ ಸ್ವಾರ್ಥ ಸಾಧನೆಗಾಗಿ ವಿನಿಯೋಗಿಸುತ್ತಾನೆ ಎಂಬ ಎಚ್ಚರದಿಂದ ವಟು ರೂಪದ ಗಣಪತಿ